ಪೂರ ಗಿಡ್ತೊಂದುಲ್ಲೇರು ನಮ್ಮ ಗೇಮ್ಸ್ ಗೊಬ್ಬುದು ಬರ್ಪಾತ ಖಾಲಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಾಂತ್ಮಾರಿಗೆ ಹೊರಡ್ತಾ ಇದ್ದೀವಿ. ನಾನು ಹೇರಿಗೆ ಆಯಿಲ್ ಹಚ್ಚಿ 2 ಅವರ್ ಮುಂಚೆನೇ ಇಟ್ಟಿದ್ದೆ. ಇವಾಗ ಹೇರ್ ವಾಶ್ ಮಾಡಿಕೊಂಡು ಬರ್ತೀನಿ. ಲೆಟ್ಸ್ ಗೋ ಗೈಸ್. ಗೈಸ್, ಹೇರ್ ವಾಶ್ ಮಾಡಿದರೆ ಹೇರ್ ಡ್ರೈ ಮಾಡೋದೇ ಒಂದು ದೊಡ್ಡ ಕೆಲಸ. ಇವಾಗ ನಮ್ಮದು ಹೇರ್ ಡ್ರೈ ಆಲ್ಮೋಸ್ಟ್ ಮುಗ್ದಿದೆ. ಇನ್ನು ಹೊರಡೋದು ಗೈಸ್. ಆಟೋ ಮಾಡಿದ್ವಿ ನಾವು. ಆಟೋ ಬಂತು ಇವಾಗ. ಬೊಕ್ಕ ಹಿಂಗೆ ಕಾಲ್ ಮಾಡ್ತಾನೆ ಬರ್ರೆ ಅವತ್ತೆ. ಹಾಂ ಸರಿ. ನಾವು ರೀಚ್ ಆದ್ವಿ. ಇವಾಗ ಆಟೋದವ್ರ ಹತ್ರ ಕೇಳಿದ್ವಿ, ರಿಟರ್ನ್ ಬರುವಾಗ ಬರ್ತೀರಾ ಅಂತ ಕರ್ಕೊಂಡು ಹೋಗ್ಲಿಕ್ಕೆ. ಅದಕ್ಕೆ ಆಯಿತು ಅಂತ ಹೇಳಿದ್ರು ಅವರು. ಗೈಸ್, ನಾವು ಚರ್ಚ್ಗೆ ಬಂದ್ವಿ ಇವಾಗ. ಅಂದರೆ ನಾವು ಚರ್ಚ್ ಒಳಗಡೆ ಹೋಗಲಿಲ್ಲ. ನಾವು ಸೀದಾ ಗೇಮ್ಸ್ ಎಲ್ಲಿದೆ ಅಲ್ಲಿಗೆ ಓಡ್ಕೊಂಡು ಹೋದ್ವಿ. ಯಾವಾಗ ಕೂತ್ಕೊಳ್ಳೋದಂತ ಅನಿಸ್ತು ಅದರಲ್ಲಿ. Потом пускай. ಗೈಸ್, ನಾವು ಧೈರ್ಯ ಮಾಡಿ ಇದರಲ್ಲಿ ಕುತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಇವಾಗ ಇದರಲ್ಲಿ ಕುತ್ಕೋಬೇಕು ಅಂತ ಟಿಕೆಟ್ ಕೂಡ ಮಾಡಿದ್ವಿ. ಇನ್ನು ಕುತ್ಕೊಳ್ಳೋದಷ್ಟೇ ಬಾಕಿ. ನನಗೆ ಇಲ್ಲಿಂದ ಹೊರಡುವಾಗ ಇದ್ದ ಮೀಟ್ರು ಅಲ್ಲಿಗೆ ಹೋಗುವಾಗ ಫುಲ್ ಟುಸ್ಸಾಗಿತ್ತು. ಅಂದರೆ ಎದೆ ಬಡ್ದು ಜೋರಾಗಿ ಡಬ್ 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 ಅಂತ ಅಂತಿತ್ತು. ಆದರೂ ಕೂಡ ಹೆಣ್ಮಕ್ಳು ಸ್ಟ್ರಾಂಗರು ಅಂದರೆ ಬಿಡಲಿಲ್ಲ. ನಾವು ಕೂತ್ಕೊಂಡ್ವಿ ಅದರಲ್ಲಿ. ನೆಕ್ಸ್ಟ್ ನೋಡಿ ಗೈಸ್ ಏನಾಗುತ್ತೆ ಅಂತ.
ಸ್ವಲ್ಪ ಜನ ಇದ್ದರು ಅಷ್ಟೇ. ಅಂದರೆ ಎಲ್ಲ ಸುತ್ತಾಡ್ಕೊಂಡು ಬರಲಿಕ್ಕೆ ಈಸಿ ಆಯಿತು. ಅಂದರೆ ರಶ್ ಎಲ್ಲ ಏನಿರಲಿಲ್ಲ. ಖುಷಿ ಆಯಿತು ತುಂಬ. ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಟೆನ್ಷನಲ್ಲಿದ್ದೆ ಫುಲ್ಲು. ಅಂದರೆ ಒಂದು ವಿಷಯ ಆಗಿತ್ತು ಮನೆಯಲ್ಲಿ, ಇನ್ಸಿಡೆಂಟ್ ಆಯಿತು. ಹೋಗೋದು ಬೇಡ ಅಂತ ವಿನಿ ಹೇಳಿದ್ರು ಹೋಗು, ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಹೋದೆ, ಮೈಂಡ್ ಫ್ರೆಶ್ ಅಲ್ಲ, ಮೈಂಡ್ ಬ್ಲೋವಿಂಗ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ಐ ಆಮ್ ಹ್ಯಾಪಿ. ಗೈಸ್, ಒಂದು ವಿಷಯ ಏನಂದರೆ, ನಾವು ಕೂತ್ಕೊಂಡ್ವಿ ಹೋಗಿ ಅದು ಜೋಕಾಲಿಯಲ್ಲಿ. ಕೂತ್ಕೊಳ್ಳುವಾಗ ನಮಗೆ ಫ್ರಂಟಲ್ಲಿ ಒಂದು ರಾಡ್ ಥರ ಕೊಟ್ಟಿರ್ತಾರೆ. ಆ ರಾಡೇ ಇಲ್ಲ ಗೈಸ್. ನಾವು ಸೈಡಲ್ಲಿದ್ದದ್ದು ಥರ ಬರ್ತದಲ್ಲ, ಅದನ್ನು ಇಟ್ಕೊಂಡು ಕೂತ್ಕೊಂಡು, ನನ್ನದು ಕೈಲಿ ಒಂದು ಕೈಲಿ ಮೊಬೈಲ್, ಇನ್ನೊಂದು ಕೈಲಿ ಅದನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಗೈಸ್. ಅದೇ ಫಂಕ್ಷನ್ಗೆ ಹೋದರು, ಎಲ್ಲಿಗೂ ಕೂಡ ಹೋದರು. ಹುಡುಗಿರು ನೋಡೋದು ಒಂದು ಬಟ್ಟೆ, ಒಂದು ಚಪ್ಪಲ್, ಆಮೇಲೆ ಫ್ಯಾನ್ಸಿ ಸ್ಟೋರ್ ಏನಾದರೂ ಇದ್ದರೆ ಅಂತ ನೋಡೋದು. ನಾವು ನೋಡಿದ್ದು ಚಪ್ಪಲ್ ನೋಡಿದ್ವಿ, ಅಂದರೆ ಹೀಲ್ಸ್ ಟೈಪಲ್ಲೆಲ್ಲ. ಅಮ್ಮ ಹೇಳಿದ್ರು ಅವ್ರು ಬೇಕಂತೆ, ಅದಕ್ಕೆ ನೋಡ್ತಾ ಇದ್ವಿ ಆಗುತ್ತೋ ಇಲ್ವ ಅಂತ. ಆಮೇಲೆ ಅಲ್ಲಿ ಎಕ್ಸ್ಚೇಂಜ್ ಇಲ್ಲ ಅಂತ ಹೇಳಿದ್ರು, ಸೊ ನಾವು ಬೇಡ ಅಂತ ವಾಪಸ್ ಬಂದುಬಿಟ್ವಿ. ಆಮೇಲೆ ನಾವು ಹೋಗುವಾಗಲೇ ಲೇಟಾಗಿತ್ತು ಗೈಸ್. ಅಂದರೆ ಫುಲ್ ಎಲ್ಲರೂ ಮಾರಕ್ಕೆ ಬಂದವರೆಲ್ಲ ಪ್ಯಾಕ್ ಮಾಡ್ತಿದ್ರು ಮನೆಗೆ ಹೋಗೋಕ್ಕೆ. ಅಷ್ಟೊತ್ತಿಗೆ ನಾವು ಬಂದದ್ದು. ಅಂದರೆ ನಾವು ರಶ್ ಇರುತ್ತೆ ಆ ಥರ ಅಂತ ಅಂದ್ಕೊಂಡು ಬಂದದ್ದು. ಎಲ್ಲ ಪ್ಯಾಕ್ ಮಾಡ್ತಿದ್ರು. ಆದರೂ ಕೂಡ ಈ ಜ್ಯೂಸು ಮತ್ತು ಫ್ರೂಟ್ಸ್ ಎಲ್ಲ ಅವರು ಎಲ್ಲ ಇದ್ದರು. ನಾವು ಇವು ಲೆಮನ್ ಜ್ಯೂಸ್ ಎಲ್ಲ ಕುಡಿದು ವಾಟರ್ ಮೆಲನ್ ಎಲ್ಲ ತೊಗೊಂಡ್ವಿ. ಆಮೇಲೆ ಹೊಡ್ಕೊಂಡು ಬಂದ್ವಿ. ನಮ್ಮ ಬಂದಾಗ ಮಾದ ದೆತ್ತಿ ಒಂದು ಉಳ್ಳೇರು ಸಿ ಅಕ್ಕ ಕಾಣ್ತಾ ಇಲ್ಲ, ಎಲ್ಲಿದ್ದಾರೆ? ಬಲ ರಿಕ್ಷಾ ಫೋನ್ ಮಾಡ್ಕೊಡಕ್ಕೆ, ರಿಕ್ಷಾ ಫೋನ್ ಮಾಡ್ಪನಾ ರಿಕ್ಷಾಗ ಮಲ್ಪ ಈಗ ಎತ್ತುಕೊರ್ಪನಾ ಫ್ರೀ ಕೊರ್ಪರೆ ಅಲ್ಲ. ನೋಡ್ಕೊಂಡು ಬಂದ್ವಿ. ಇವಾಗ ಇನ್ನು ಹೊರಡೋದು ಅಂತ ಆಟೋಗೆ ಕಾಲ್ ಮಾಡಿದ್ವಿ. ಆಟೋದವ್ರು ಬರ್ತೇನೆ ಅಂತ ಹೇಳಿದರು. ಎಲ್ಲ ಮುಗಿತು ಗೈಸ್, ಇನ್ನು ಹೊರಡೋದು. ಶಾಂತ ಮಾರಿ ಮುಗಿ ಆ ಏಕಡೆ ಒಂಜಿ ಏರೋ ಇಂಚ ಪಂಡೆ ನಾನು ಬಚ್ಚಂಕಾಯಿ ಬಿಡ್ಸಿ ನಾನು ನಾಳೆ ಬತ್ತೊಂದು ಉಲ್ಲೆ ಆಯ್ತು ನಾಯಿದ ದೀಪೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮದು ಖುಷಿ ಆಯ್ತು ಅಂತ ನಾವು ಮನೆಗೆ ಬರ್ತೀವಿ. ಆದರೆ ಇಲ್ಲಿ ನೋಡಿ, ಅವರು ಫಿಕ್ಸ್ ಮಾಡಿದ್ದನ್ನು ಇವಾಗ ತೆಗೆದು ಇದನ್ನು ಇನ್ನು ನೆಕ್ಸ್ಟ್ ಎಲ್ಲಿ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅನಿಸುತ್ತೆ. ಎಲ್ಲ ತೆಗಿತಿದ್ದಾರೆ ಹೊರಡೋಕ್ಕೆ. ಅವ್ರದ್ದು ಒಂದು ಖುಷಿ, ನಮ್ಮದೊಂದು ಖುಷಿ. ಪೂರ ಗಿಡ್ತೊಂದಿಲ್ಲ ನಮ್ಮ ಗೇಮ್ಸ್ ಗೊಬ್ಬುದು ಬರ್ಪಾತ ಖಾಲಿ ಚೂಲ ಗಿಡ್ತೊಂದಿಲ್ಲ ಪೂರ. ನಾವು ಮಾಡಿದ್ದು ಆಟೋ ಬಂತು, ಹಾಗೆ ನಾವು ಹೊರಟ್ವಿ. ಇನ್ನು ಮನೆಗೆ ಹೋಗೋದು ಗೈಸ್ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್ ಬಾಯ್.